ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಈ ಹೊತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ ವೀಕ್ಷಕರೇ. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ನಾವು ತೆಗೆದುಕೊಂಡಿರುವುದು ಬಹಳ ಅಗತ್ಯವಾದಂಥ ವಿಚಾರ ಇದು. ಎಸ್, ಈ ಸೀಸನ್ಗೆ ಒಂದಷ್ಟು ಕಾಯಿಲೆಗಳು ಬರ್ತದೆ, ಅದರ ಬಗ್ಗೆ ಎಚ್ಚರ ಇರಬೇಕು. ಸೀಸನ್ ರೋಗ ಎಚ್ಚರ. ಎಸ್, ಮಳೆಗಾಲ ಬಂತು ಅಂತ ಹೇಳಿದರೆ ಒಂದಷ್ಟು ಕಾಯಿಲೆಗಳು ಬರ್ತಾ ಇರ್ತದೆ. ಆದರೆ ಈ ಬಾರಿಯ ಮಳೆಗಾಲ ನೋಡಬೇಕಿದ್ರೆ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ, ಎಲ್ಲೂ ಕೂಡ ಸರಿಯಾಗಿ ಮಳೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲ. ಈ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇರುವುದರಿಂದ ಕಾಯಿಲೆಗಳು ಬರ್ತಾ ಇವೆಯೇ? ಯಾಕೆ ಬೆಟ್ಟ ಗಾಡು ಪ್ರದೇಶಗಳಲ್ಲಿ ಇವತ್ತು ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೆ? ಡೆಂಗ್ಯೂ ಅನ್ನುವಂಥ ಕಾಯಿಲೆಯಿಂದ ಪುತ್ತೂರು ತಾಲೂಕಿನಲ್ಲಿ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ ಬೆಡ್ಗಳೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತೆ. ಎಲ್ಲ ಕಡೆಗಳಲ್ಲೂ ಕೂಡ ವಿಚಿತ್ರವಾದಂಥ ಕೆಲವು ಕಾಯಿಲೆಗಳು ಬರ್ತಾ ಇದ್ದಾವೆ ಅನ್ನುವಂಥ ಆತಂಕದಲ್ಲಿ ಜನ ಇದ್ದಾರೆ. ಹಾಗಿದ್ರೆ ಈ ಎಲ್ಲ ಕಾಯಿಲೆಗಳಿಗೆ ಕಾರಣಗಳೇನು, ಯಾಕೆ ಬರ್ತದೆ, ಯಾರು ಜಾಗೃತರಾಗಬೇಕು, ಯಾರಿಂದಾಗಿ ಈ ಕಾಯಿಲೆಗಳು ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಗಳನ್ನು ಪಡೆದುಕೊಳ್ಬೇಕಾಗಿದೆ. ಒಟ್ಟಿನಲ್ಲಿ ಇದರ ಬಗ್ಗೆ ಎಚ್ಚರ ತೆಗೆದುಕೊಳ್ಳುವಂಥದ್ದು ಜೊತೆಗೆ ಜಾಗೃತಿ ಕೂಡ ಬರಬೇಕಾದದ್ದು ಬಹಳ ಅಗತ್ಯ. ಎಲ್ರಿಗೂ ಕಾಯಿಲೆ ಬರುವವರಿಗೂ ಕಾಯಿಲೆಗಳನ್ನು ವಾಸಿ ಮಾಡುವವರಿದ್ದಾರೆ, ಅವರು ಕೂಡ ಇದರ ಬಗ್ಗೆ ಎಚ್ಚರಗೊಳ್ಳುವುದು, ಬೇಕಾದಂಥ ರೀತಿಯಲ್ಲಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವುದು ಕೂಡ ಅಗತ್ಯ. ಸೊ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಜಿಲ್ಲಾ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ, ಇದ್ರ ಬಗೆಗೆ ಯಾವ ರೀತಿ ಎಚ್ಚರಿಕೆ ಮತ್ತು ಜಾಗೃತಿಗಳನ್ನು ಅದು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇಬ್ಬರು ವೈದ್ಯಾಧಿಕಾರಿಗಳು ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್, ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ. ಡಾಕ್ಟರ್ ಅರುಣ್ ಕುಮಾರ್ ಅವರು ಇದ್ದಾರೆ, ಜಿಲ್ಲಾ ರೋಗವಾಹಕ ಆಶ್ರಿತ ಮತ್ತು ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಅವರು ಆಗಿದ್ದಾರೆ. ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಆರೋಗ್ಯ ಮೇಲ್ವಿಚಾರಕರಾದಂತಹ ಜಯರಾಮ್ ಪೂಜಾರಿ ಅವರಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮ್ಮಲ್ಲಿ ಕೇಳಬೇಕು, ಸೊ ವರ್ಷ ಮಳೆಗಾಲ ಬಂತು ಅಂತ ಹೇಳಿದ್ರೆ ಒಂದಷ್ಟು ಕಾಯಿಲೆಗಳನ್ನು ಹಿಡ್ಕೊಂಡು ಬರ್ತದೆ. ಯಾವ ರೀತಿ ಮಳೆ ಬರ್ತದೋ ಅದೇ ರೀತಿಯಲ್ಲಿ ರೋಗಗಳ ಮಳೆಗಳು ಕೂಡ ಬರ್ತದೆ ಅಂತ ಅನ್ನುವಂಥದ್ದು. ಈ ಬಾರಿ ಬಹುಶಃ ನನಗೆ ಕಾಣ್ತಾ ಇದೆ ಈ ಜ್ವರದ ಬೇರೆ ಬೇರೆ ಕಾಯಿಲೆಗಳು, ಮಲೇರಿಯಾ ಸೇರಿದಂತೆ ಇನ್ನಿತರ ಕಾಯಿಲೆಗಳು ಎಲ್ಲವೂ ಕೂಡ ಹೆಚ್ಚಾಗಿ ಬರ್ತಾ ಇದೆ ಅಂತ ಅನ್ನುವಂಥದ್ದು. ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ ಅನ್ನೋದಕ್ಕಿಂತ ಆತಂಕ ಹೆಚ್ಚಾಗಿದೆ. ಪ್ರತಿ ವರ್ಷ ಮಳೆ ಬಂದ ತಕ್ಷಣ ಈ ವೈರಲ್ ಫೀವರ್ ಅಂತಕ್ಕಂಥದ್ದು, ಫ್ಲೂ, ಇನ್ಫ್ಲುಯೆನ್ಸಾ ಲೈಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಈ ರೀತಿ ಬರ್ತಕ್ಕಂಥ ಜ್ವರಗಳು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೇವೆ. ಆದ್ರೆ ಈ ಸರಿ ಅದರೊಳಗೆ ಮೊದಲನೇದಾಗಿ ಬರ್ಬೇಕಾದ್ರೆ ಕೆಲವೊಂದು ಡೆಂಗು ಇರೋದ್ರಿಂದ ಆತಂಕದಿಂದ ಹೆಚ್ಚು ನಮಗೆ ಕಾಣಿಸ್ತಾ ಇದೆ. ಪ್ರತಿ ವರ್ಷ ಕೂಡ ಮಳೆ ಬಂದ ತಕ್ಷಣ ಏನು ವೈರಸ್ಗಳು ಡಾರ್ಮೆಂಟ್ ಆಗಿರ್ತವೆ ಅಂತ ಹೇಳ್ತೇವೆ, ತಂಪು ವಾತಾವರಣ ಬಂದ ತಕ್ಷಣ ನಾವು ವೈರಲ್ ಜ್ವರಗಳು ಬರೋದು ಹೆಚ್ಚಾಗಿ ನೋಡ್ತೇವೆ. ಅದೇ ರೀತಿ ಡೆಂಗು ಕೂಡ ಈ ಪ್ರಕರಣಗಳಲ್ಲಿ ಇದೆ, ಆತಂಕಕಾರಿ ಡೆಂಗು ಕೂಡ ಇದೆ. ಜೊತೆಗೆ ಫ್ಲೂಗಳು ಇರೋದ್ರಿಂದ ಎಲ್ಲ ಒಟ್ಟಾಗಿ ಸೇರಿ ಡೆಂಗು ಅನ್ನೋ ಆತಂಕ ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಹೆಚ್ಚು ಈ ಆತಂಕಕಾರಿ ವಾತಾವರಣ ಸೃಷ್ಟಿ ಆಗಿರೋದ್ರಿಂದ ಈ ಒಂದು ಅಡ್ಮಿಷನ್ಗಳಾಗ್ಲಿ ಹೆಚ್ಚು ನೋಡ್ತಾ ಇದ್ದೇವೆ. ಎಸ್, ಅಂದರೆ ಒಂದೊಮ್ಮೆ ಮಲೇರಿಯಾ ಅನ್ನುವಂಥ ಕಾಯಿಲೆ ಅನ್ನುವಷ್ಟರ ಮಟ್ಟಿಗೆ ಇತ್ತು, ಅಂದರೆ ಬಾಕಿ ಉಳಿದ ಕಾಯಿಲೆಗಳು ಡೆಂಗ್ಯೂ ಇರಲಿಲ್ಲ ಅಂತ ಏನಿಲ್ಲ. ಆದರೆ ಇತ್ತೀಚೆಗೆ ಡೆಂಗ್ಯೂ ಸ್ವಲ್ಪ ಹೆಚ್ಚು ಆತಂಕ ತಂದಿದೆ ಅಂತ ಕಾಣ್ತಾ ಇದೆ. ಅದರಲ್ಲೂ ಕೂಡ ನಾನು ನೋಡ್ತಾ ಇರುವಂಥದ್ದು ಎಲ್ಲಿ ಕಾಡು ಪ್ರದೇಶಗಳಿರ್ತದೆ ಅಲ್ಲಿ ಖಂಡಿತ ಈ ಡೆಂಗ್ಯೂ ಆತಂಕಕಾರಿ ರೋಗ. ಖಂಡಿತ ಈ ಒಂದು ಕಾರ್ಯಕ್ರಮದಿಂದ ಜನಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಕೂಡ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಈ ಶುರು ಆಗಿದ್ದು ಹೇಗೆ ಅಂತ ಹೇಳಬೇಕು ಅಂತಂದ್ರೆ, ಪ್ರತಿ ವರ್ಷ ಎಲ್ಲಿ ಡೆಂಗ್ಯೂ ಬಂದಿರ್ತದೋ ಕೊನೆ ಅಕ್ಟೋಬರ್, ನಾವು ಆಗಸ್ಟ್ ಸೆಪ್ಟೆಂಬರ್ ಆ ಸಮಯದಲ್ಲಿ ಎಲ್ಲಿ ನೋಡಿದ್ವು ಆ ಜಾಗಗಳಲ್ಲೇ ಈ ವರ್ಷ ಮತ್ತೆ ನೋಡ್ತಾ ಇದ್ದೇವೆ. ಅಂದ್ರೆ ಆಗ ನಿಂತ ಡೆಂಗಿ ಈಗ ಕಂಟಿನ್ಯೂ ಆದ ರೀತಿಯಲ್ಲಿ ಕೆಲವು ಕಡೆ ಕಾಣ್ತಾ ಇದೆ. ಅದು ನಮ್ಮ ಸಾಧಾರಣವಾಗಿ ಸುಳ್ಯ ಮತ್ತೆ ಬೆಳ್ತಂಗಡಿ ಬಾರ್ಡರ್ ಪ್ರದೇಶಗಳಿಂದ ಒಳಗೆ ನಾವು ಹೆಚ್ಚು ಡೆಂಗು ಬರ್ತಾ ಇರೋದು ನೋಡ್ತಾ ಇದ್ದೇವೆ. ಸುಳ್ಯ ಮತ್ತು ಬೆಳ್ತಂಗಡಿಲಿ ನಾವು ಮೊದಲನೇದಾಗಿ ಹೆಚ್ಚು ನೋಡಿದ್ದು. ಸುಳ್ಯ ತಾಲೂಕಿಂದ ಕೂಡ ಹೆಚ್ಚು ಪುತ್ತೂರಿಗೆ ಬರ್ತಾ ಇದ್ದಾರೆ, ಮತ್ತೆ ಪುತ್ತೂರಿನಲ್ಲೂ ಕೂಡ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಈ ಕಾರಣದಿಂದ ಹೆಚ್ಚು ನಾವು ಪುತ್ತೂರು ಮತ್ತೆ ಸುಳ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಕಷ್ಟಪಡ್ತಾ ಇರೋದು ನೋಡ್ತಾ ಇದ್ದೀವಿ. ಬೆಳ್ತಂಗಡಿ ಕೂಡ ಸಮಸ್ಯೆ ಇದೆ. ಇದಕ್ಕೆ ಸಾಧಾರಣ ಮಳೆಗಾಲಕ್ಕಿಂತ ಮೊದಲು ಬೆಂಗಳೂರು ಅಂದ್ರೆ ಬಯಲು ಸೀಮೆಯಲ್ಲಿ ಡೆಂಗ್ಯೂ ಜ್ವರ ಆಗಾಗ್ಗೆ ಸುದ್ದಿ ಮಾಡ್ತಾ ಇತ್ತು. ಹೌದು, ಈ ಮಳೆಗಾಲ ಸ್ವಲ್ಪ ಆರಂಭ ಆಗೋದಕ್ಕಿಂತ ಮೊದಲು ಅಂದರೆ ಏಪ್ರಿಲ್ ತಿಂಗಳಿನಿಂದ ಡೆಂಗ್ಯೂ ಸ್ವಲ್ಪ ಇಲ್ಲಿ ಬಹಳ ಸುದ್ದಿ ಮಾಡ್ತಾ ಇದೆ. ಅಲ್ಲಲ್ಲಿ ಪ್ರಕರಣಗಳು ಕಂಡು ಬರ್ತಾ ಇರುವಂಥದ್ದು ಈಗಂತೂ ಹೆಚ್ಚಾಗಿದೆ ಅಂತ. ಅಂದರೆ
ಏನು ಈ ಕಾಯಿಲೆಯ ಇದೇನು ಅಂದರೆ ಹೇಗೆ ಬರ್ತದೆ, ಎಲ್ಲಿಂದ ಇದು ಆರಂಭ ಆದದ್ದು? ಈ ಮಾರ್ಚ್ ತಿಂಗಳಲ್ಲಿ ನಾನು ಬೆಂಗಳೂರಿನಲ್ಲಿ ಈ ಒಂದು ಡೆಂಗು ನಿಯಂತ್ರಣ ಸಲುವಾಗಿ ಕಮ್ಯುನಿಕೇಬಲ್ ಡಿಸೀಸ್ ಕಂಟ್ರೋಲ್ ಅಂತ ಹೇಳ್ತೀವಿ, ಆಗ ಸಭೆ ಕರೆದಿದ್ರು. ಹಾಗೆ ನಮಗೆ ಎಚ್ಚರಿಕೆ ಕೊಟ್ಟಿದ್ರು, ಈ ವರ್ಷ ಡೆಂಗ್ಯೂ ಹೆಚ್ಚಾಗಿ ಬರೋ ಸಂಭವ ಇದೆ, ಕ್ರಮಗಳು ತಗೊಳ್ಬೇಕು ಅಂತ. ನಾವು ಏಪ್ರಿಲ್ನಿಂದಲೇ ಮನೆ ಬಿಟ್ಟು, ಮತ್ತೆ ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೇವೆ. ಅಂದ್ರೆ ಮನೆ ಸುತ್ತಮುತ್ತ ಸೊಳ್ಳೆ ಬೆಳವಣಿಗೆ ಆಗದ ಹಾಗೆ ನೋಡ್ಕೊಳ್ಳುವಂತ ಕ್ರಮ, ಇದು ಮುಂಜಾಗ್ರತೆ ಕ್ರಮ. ಈ ಮುಂಜಾಗ್ರತೆ ಕ್ರಮ ತಗೊಳ್ಲಿಕ್ಕೆ ನಮ್ಮ ಆಶಾಗಳಿಂದ ಮತ್ತೆ ಕಿರಿಯ ಆರೋಗ್ಯ ಸಹಾಯಕರಿಂದ ಮತ್ತೆ ಆಸ್ಪತ್ರೆಯಲ್ಲಿ ಮಾಹಿತಿ ಮೂಲಕ ನಾವು ವಿಶ್ವ ಆರೋಗ್ಯ ದಿನ ಆಚರಿಸಿದ ನಂತರದಿಂದ 7ನೇ ತಾರೀಕು ವಿಶ್ವ ಆರೋಗ್ಯ ದಿನ ನಾವು ಅದು 29ನೇ ತಾರೀಕು ಆಚರಿಸಿದ್ವಿ. ಅಲ್ಲಿಂದ ಅಭಿಯಾನದ ರೂಪದಲ್ಲಿ ಶುರು ಮಾಡಿದ್ವಿ. ಇದು ಕೂಡ ಏನು ನಮ್ಮ ಬೀದಿ ನಾಟಕಗಳು ಕೂಡ ಮಾಡಿದ್ವಿ. ಈ ರೀತಿ ಅಭಿಯಾನ ಶುರು ಮಾಡಿ ಹಾಗೆ ನಮ್ಮ ಪ್ರಯತ್ನ ಇದೆ. ಆದರೆ ಮಳೆ ಬಂದ ತಕ್ಷಣ ಈ ಏನಿದೆ ನಿರಂತರವಾಗಿ ಮಾಡ್ತಕ್ಕಂಥದ್ದು ಅಭ್ಯಾಸ ನಮ್ಮಲ್ಲಿ ನಾವು ಬೆಳವಣಿಗೆ ಮಾಡಿಕೊಡ್ಬೇಕು. ಈ ನಿರಂತರವಾಗಿ ನಾವು ಹೇಳಿದವಾಗ ಆ ವಾರ ಅದ್ರ ಮುಂದಿನ ವಾರ ಸುತ್ತಮುತ್ತ ಸ್ವಚ್ಛ ಮಾಡ್ಕೊಳ್ಲಿಕ್ಕೆ ಬಹಳ ಅನುಕೂಲವಾಗಿ ಮಾಡ್ಕೊಳ್ತಾರೆ. ಅದು ನಿರಂತರವಾಗಿ ಮಳೆ ಬಂದ ತಕ್ಷಣ ಏನಾಗ್ತದೆ, ಎಲ್ಲಿ ನೀರು ನಿಲ್ತದೋ ಅಲ್ಲೆಲ್ಲ ಕಡೆ ಸೊಳ್ಳೆಗಳ ಬೆಳವಣಿಗೆ ಉತ್ಪತ್ತಿ ಆಗುವಂತ ಒಂದು ಅವಕಾಶ ಸಿಗ್ತದೆ. ಈ ಅವಕಾಶ ಕೊಡಬಾರ್ದು ಅನ್ನೋದ್ರಿಂದ ನಾವು ಮಾರ್ಚ್ ಏಪ್ರಿಲ್ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರೂ ಕೂಡ ಅಲ್ಲಿ ಅವಕಾಶ ಆಯ್ತು. ಈಗ ಬಂದ ನಂತರ ಅದಕ್ಕೆ ಕಂಟೈನ್ಮೆಂಟ್ ಅಂತ ಹೇಳ್ತೇವೆ. ಕಂಟೈನ್ಮೆಂಟ್ ಅಂದ್ರೆ ಹೆಚ್ಚಾಗಿ ಮಳೆ ಜೋರಾಗಿ ಬೀಳ್ತಾ ಇದೆ ಅಂದ್ರೆ ರೋಗಗಳು ನಿಂತು ಹೋಗ್ತದೆ, ಅದು ಒಮ್ಮೆ ಸೊಳ್ಳೆ ಉತ್ಪತ್ತಿ ಆಗುದಿಲ್ಲ ಅನ್ನುವಂತ ಕೆಲವೊಂದು ಮಾತುಗಳಿತ್ತು. ಆದ್ರೆ ಈಗ ನೋಡ್ಬೇಕಾದ್ರೆ ಬಿಟ್ಟು ಮಳೆ ಬರ್ತಾ ಇದೆ, ಇದು ಮತ್ತೆ ಹೆಚ್ಚಾಗ್ಲಿಕ್ಕೆ ಕಾರಣ ಆಗ್ತಾ ಇದೆಯಾ? ಖಂಡಿತ. ಅಲ್ಲಲ್ಲಿ ಎಲ್ಲಿ ನೀರ್ ನಿಂತು ಒಂದು ವಾರ ಅದಕ್ಕೆ ಅನುಕೂಲ ಮಾಡಿ ಕೊಡ್ತೀವೋ, ಈಗ ಒಂದು ವಾರದಲ್ಲಿ ಮತ್ತೆ ಜೋರ್ ಮಳೆ ಬಂದು ಅಲ್ಲಿ ನೀರು ಹರಿದೋಯ್ತು ಅಂತ ಹೇಳಿದ್ರೆ ಆತಂಕ ಕಡಿಮೆ ಆಗ್ತದೆ. ಯಾವಾಗ ಒಂದು ವಾರ 10 ದಿವಸ ಮಳೆ ನಿಂತ ಜಾಗದಲ್ಲೇ ಇರ್ತದೋ ಆಗ ಸೊಳ್ಳೆ ಬೆಳವಣಿಗೆ ಹೆಚ್ಚಾಗ್ಲಿಕ್ಕೆ ಅನುಕೂಲ ವಾತಾವರಣ ಬರ್ತದೆ. ಎಸ್ ಸರ್, ಜಯರಾಮ್ ಪೂಜಾರಿ, ಈಗ ಇಲಾಖೆ ಒಂದು ಗುರುತಿಸಿದ್ಯಾ ಎಲ್ಲಿ ಈ ಕಾಯಿಲೆಗಳು ಹೆಚ್ಚೆಚ್ಚು ಬರ್ತಾ ಇದೆ ಅನ್ನುವಂಥದ್ದೇನಾದ್ರು? ಸಾಮಾನ್ಯವಾಗಿ ಆರಂಭದಲ್ಲಿ ಸುಳ್ಯ ಮತ್ತೆ ಬೆಳ್ತಂಗಡಿಯಲ್ಲಿ ಈ ಪ್ರಕರಣ ಹೆಚ್ಚು ಕಂಡು ಬಂದದ್ದು. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಮಳೆ ಆರಂಭ ಆಯಿತು, ಜೋರಾಗಿ ಬೆಳ್ತಂಗಡಿ ಮತ್ತು ಸುಳ್ಯದಲ್ಲಿ ಮಳೆ ಆರಂಭ ಆಯಿತು. ಯಾವಾಗ ಬಿಟ್ಟು ಮಳೆ ಬರುವ ಹಾಗೆ ನೀವು ಹೇಳಿದ ಹಾಗೆ ಮಳೆ ಬರ್ತದ, ಆವಾಗ ಎಲ್ಲ ಕಡೆ ನೀರು ನಿಲ್ಲೋದಕ್ಕೆ ಅವಕಾಶ ಇದೆ. ವಿಶೇಷವಾಗಿ ಮನೆ ಪರಿಸರದಲ್ಲಿ ತ್ಯಾಜ್ಯ ವಿಲೇವಾರಿ ಸರಿಯಾಗಿ ಆಗದೇ ಇರುವುದರಿಂದ ನೀರು ಸಂಗ್ರಹ ಆಗ್ತದೆ. ನೀರು ಸಂಗ್ರಹ ಆದಾಗ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಈಡಿಸ್ ಸೊಳ್ಳೆ ಡೆಂಗ್ಯೂ ಜ್ವರವನ್ನು ಹರಡುವಂತದ್ದು. ಈ ಸೊಳ್ಳೆ ಮತ್ತೊಂದು ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಆ ಮರಿ ಸೊಳ್ಳೆ ತಾಯಿಯ ಹೊಟ್ಟೆಯಿಂದ ಬರುವಾಗಲೇ ವೈರಸ್ ಅನ್ನು ಪಡ್ಕೊಂಡು ಬರ್ತಾರೆ. ಒಂದು ಎರಡನೇದಾಗಿ ಕಳೆದ ವರ್ಷ ಒಂದು ನೀರು ಆ ಸೊಳ್ಳೆ ಮೊಟ್ಟೆ ಇಟ್ಟಿದ್ರು ಕೂಡ ನೀರು ಸಂಗ್ರಹಿಸಿದ ಪಾತ್ರೆಯ ಸೈಡಿಗೆ ಆ ಮೊಟ್ಟೆ ಅಂಟಿಕೊಂಡಿರ್ತದೆ. ನೀರಿಲ್ಲದೆ ಅದು ಸುಮಾರು 8 ತಿಂಗಳವರೆಗೂ ಜೀವಂತವಾಗಿರ್ತದೆ ಮೊಟ್ಟೆ. ನೀರಿನ ಸಂಪರ್ಕ ಬಂದಾಗ ಒಡೆದು ಲಾರ್ವ ಹೊರಗೆ ಬರ್ತದೆ. ಆ ಲಾರ್ವ ಬರುವಾಗಲೇ ವೈರಸ್ ಅನ್ನು ಹೊಂದಿಕೊಂಡಿರ್ತದೆ. ಹಾಗಾಗಿ ಕಳೆದ ವರ್ಷ ಎಲ್ಲಿ ಡೆಂಗ್ಯೂ ಬಂದಿದೆಯೋ ಅಲ್ಲಿ ಈ ವರ್ಷ ಕೂಡ ಬರುವ ಸಾಧ್ಯತೆ ಇದೆ ಅನ್ನುವಂಥದ್ದು ವಿಷಯ. ಮಳೆ ಬಂತು ಮತ್ತೆ ಬಾಕಿ ಉಳಿದ ಸೊಳ್ಳೆಗಳಿಗಿಂತ ಒಂದು ವಿಭಿನ್ನವಾದಂತಹ ಒಂದು ಲಕ್ಷಣ ಈ ಸೊಳ್ಳೆ. ಹೌದು. ಮಲೇರಿಯಾ ಹರಡುವ ಉಳಿದ ಸೊಳ್ಳೆಗಳದ್ದು ಉಳಿದ್ರೆ ಆ ರೀತಿ ಇಲ್ಲ, ಸತ್ತು ಹೋಗ್ತದೆ. ಈಗ ಅನಾಫಿಲಿಸ್ ಸೊಳ್ಳೆ ಮಲೇರಿಯಾವನ್ನು ಹರಡ್ತದೆ, ಅದು ನೀರಲ್ಲೇ ಮೊಟ್ಟೆ ಇರ್ತದೆ. ನಾವು ನೀರು ಖಾಲಿ ಮಾಡಿದ್ರೆ ಮೊಟ್ಟೆ ಸಮೇತ ಅದು ನಾಶ ಆಗಿ ಹೋಗ್ತದೆ. ಆದ್ರೆ ಈಡಿ ಸೊಳ್ಳೆ ಹಾಗಲ್ಲ, ನೀರಿನಲ್ಲಿ ಮೊಟ್ಟೆ ಇಡುವುದಿಲ್ಲ, ನೀರಿರುವ ಪಾತ್ರೆ ಒಳಗೆ ಅದನ್ನು ಅಂಟಿಸಿ 8 ತಿಂಗಳು ಅದು ಜೀವಂತವಾಗಿರ್ತದೆ. ಸುಮಾರು 8 ತಿಂಗಳು 1 ವರ್ಷದವರೆಗೂ ಮೊಟ್ಟೆ ನೀರಿಲ್ಲದೆಯೂ ಇರ್ತದೆ ಒಣ ಒಂದು ಹವೆಯಲ್ಲಿ ಅಂತ ಹೇಳಿ. ಇದು ನಮಗೆ ಸಮಸ್ಯೆ. ಹಾಗಾಗಿ ಮಳೆ ಬಿದ್ದ ಕೂಡಲೇ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ವೈರಸ್ ಕೂಡ ಇದೆ, ಇದು ಹರಡೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ಬಹಳ ಮುಖ್ಯವಾಗಿರುವಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಘನತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿ ಆಗದೇ ಇರುವಂಥದ್ದು. ಮತ್ತೆ ನೀವು ಹೇಳಿದಾಗೆ ಗುಡ್ಡಗಾಡು ಪ್ರದೇಶ ಯಾಕಂತ ಹೇಳಿದ್ರೆ ರಬ್ಬರ್ ತೋಟದಲ್ಲಿ ರಬ್ಬರ್ ಹಾಲು ಸಂಗ್ರಹಿಸೋದಕ್ಕೆ ಇರತಕ್ಕಂಥ ಗೆರೆಟೆ ಏನಿದೆ ಅದರಲ್ಲಿ ನೀರು ಸಂಗ್ರಹ ಆಗ್ತದೆ. ತೋಟದಲ್ಲಿ ಅಡಿಕೆ ಹಾಳೆಗಳಲ್ಲಿ ನೀರು ಸಂಗ್ರಹ ಆಗ್ತದೆ. ಇದನ್ನೆಲ್ಲ ನಮಗೆ ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸೊಳ್ಳೆಗಳ ಸಂಖ್ಯೆ ವಿಪರೀತವಾಗಿ ಬೆಳವಣಿಗೆ ಆಗ್ತದೆ, ಅಲ್ಲಿ ವೈರಸ್ ಇದೆ, ರೋಗ ಹರಡ್ತದೆ. ಇದು ಸಮಸ್ಯೆ ಇರುವಂತದ್ದು. ಈ ಅಡಿಕೆ ತೋಟಗಳಲ್ಲೂ ಕೂಡ ಅದೇ ರೀತಿ ಕೆಲವು ಎಲೆಗಳು ಮತ್ತು ಪಾಳೆಗಳು ಅಲ್ಲೇ ಸಂಗ್ರಹ ಆಗ್ತದೆ. ಹೌದು. ಒಂದು ಇನ್ನು ಎರಡನೇದಾಗಿ ಈಡಿಸ್ ಸೊಳ್ಳೆ ಉತ್ಪತ್ತಿ ಆಗಲಿಕ್ಕೆ ತನ್ನ ವಂಶಾಭಿವೃದ್ಧಿಗೆ ಹೆಚ್ಚು ನೀರು ಬೇಕಾಗಿಲ್ಲ. ಮಲೇರಿಯಾ ಹರಡುವ ಸೊಳ್ಳೆ ಬೆಳವಣಿಗೆ ಆಗಬೇಕಿದ್ರೆ ನೀರು ಸ್ವಲ್ಪ ಜಾಸ್ತಿ ಬೇಕು. ಈ ಸೊಳ್ಳೆಗೆ ಸ್ವಲ್ಪ ನೀರಿದ್ರೆ ಸಾಕು. ಒಂದು ಪ್ಲಾಸ್ಟಿಕ್ ಶೀಟ್ ನ ಮೇಲೆ ಇರುವ ಸ್ವಲ್ಪ ನೀರಲ್ಲಿ ಅದು ತನ್ನ ವಂಶವನ್ನು ಅಭಿವೃದ್ಧಿ ಮಾಡ್ತದೆ, ಮೊಟ್ಟೆ ಇರ್ತದೆ. ಈ ಸಮಸ್ಯೆ ಇರುವಂತ. ಅಂದ್ರೆ ಅನಾಫಿಲಿಸ್ ಅಷ್ಟೇ ಅದರ ವಂಶಾಭಿವೃದ್ಧಿ ಆಗ್ತದೋ ಅಷ್ಟೇ ಸಂಖ್ಯೆಯಲ್ಲಿ ಸಾಮಾನ್ಯವಾಗಿ? ಹೌದು. ಅದು ಅದಕ್ಕಿಂತಲೂ ಹೆಚ್ಚಿದೆಯಾ ಅಂತ? ಇಲ್ಲ, ಒಂದು ಅದೇ ಪ್ರಮಾಣ, ಸಾಮಾನ್ಯ 100 ರಿಂದ 200 ಮೊಟ್ಟೆ ಇಡುವಂಥದ್ದು ಒಂದು ಬಾರಿ ಇಡುವಾಗ ಹೇಗೆ
ಅದೇ ರೀತಿ ಜೀವನ ಶೈಲಿಯಲ್ಲಿ ಅದೇ ರೀತಿ ಇರ್ತದೆ ಅದರಲ್ಲಿ ಎಲ್ಲ ಇರ್ತದೆ. ಹೌದು. ಅಂದ್ರೆ ಈ ಸೊಳ್ಳೆ ಕೂಡ ಒಬ್ಬನಿಗೆ ಕಚ್ಚಿದ್ರೆ ಹಾ. ಅದು ಆ ರೋಗ ಆಲ್ರೆಡಿ ಅಲ್ಲಿ ಅದ್ರ ಜೊತೆಗೆ ಆ ಡೆಂಗ್ಯೂ ರೋಗದ ಒಂದು ವೈರಸ್ಗಳು ಕೂಡ ಇರ್ತದೆ ಹುಟ್ಟುವಾಗಲೇ, ಅದಕ್ಕೆ ಅದು ತಗೊಂಡು ಬರ್ತದೆ, ಇನ್ನೊಬ್ಬನಿಗೆ ಕಚ್ಚಬೇಕಾಗಿಲ್ಲ. ಇಲ್ಲ ಕಚ್ಚಿ ಪಡ್ಕೊಡ್ಬೇಕಾಗಿಲ್ಲ. ಮಲೇರಿಯಾ ಹರಡುವ ಸೊಳ್ಳೆ ಆದ್ರೆ ಆ ಮರಿ ಸೊಳ್ಳೆ ನೀರಿನಿಂದ ಹೊರಗೆ ಬಂದ ನಂತರ ಇನ್ಫೆಕ್ಟೆಡ್ ಮಾಸ್ಕಿಟೋ ಅಂದ್ರೆ ಸೋಂಕಿತ ಸೊಳ್ಳೆ ಅಂತ ಆಗಬೇಕಿದ್ರೆ ಮಲೇರಿಯಾ ರೋಗಿಗೆ ಕಚ್ಚಿ ಪ್ಲಾಸ್ಮೋಡಿಯಂ ರೋಗಾಣುವನ್ನು ಪಡ್ಕೊಳ್ಬೇಕು. ಇಲ್ಲಿ ಹಾಗಲ್ಲ, ಅದು ಹೊರಗೆ ಬರುವಾಗಲೇ ಸೋಂಕಿತ ಸೊಳ್ಳೆ ಆಗಿರುವ ಸಾಧ್ಯತೆ ಇದೆ. ಹಾಗಾಗಿ ಹರಡುವ ತೀವ್ರತೆ ಜಾಸ್ತಿ. ಮತ್ತೆ ಎರಡನೇದಾಗಿ ಈಟಿ ಸೊಳ್ಳೆ, ಡೆಂಗ್ಯೂ ಹರಡುವ ಸೊಳ್ಳೆ ಹಗಲು ಕಚ್ಚುವಂತ ಸೊಳ್ಳೆ. ಮಲೇರಿಯಾ ಹರಡುವ ಸೊಳ್ಳೆ ರಾತ್ರಿ ಅಥವಾ ಬೆಳಗಿನ ಜಾವ ಕಚ್ಚುತ್ತದೆ. ಹಗಲೇ ಸೊಳ್ಳೆ ಕಚ್ಚುವ ಕಾರಣ ಮತ್ತೆ ಆ ಸೊಳ್ಳೆ ಕಚ್ಚುವಾಗ ನಮಗೆ ನೋವು ಆಗುವ ಕಾರಣ ನಮಗೆ ಗೊತ್ತಾಗ್ತದೆ, ನಾವು ಓಡಿಸ್ತೇವೆ. ಅದಕ್ಕೆ ಬೇಕಾದಷ್ಟು ರಕ್ತ ಒಬ್ಬನಿಂದ ಸಿಗುವುದಿಲ್ಲ. ಹಲವು ಜನರಿಗೆ ಒಂದೇ ಬಾರಿ ಕಚ್ಚುವ ಸಾಧ್ಯತೆ ಇರ್ತದೆ. ರೋಗ ಹರಡುವ ಅವಕಾಶ ಕೂಡ ಜಾಸ್ತಿ. ಅಂದ್ರೆ ಇದು ಹಗಲಲ್ಲೂ ಕಾರ್ಯಾಚರಣೆ ಮಾಡ್ತದ, ರಾತ್ರಿಯಲ್ಲೂ ಹಗಲಲ್ಲೇ ಮಾಡುವಂತದ್ದು, ರಾತ್ರಿ ಇಲ್ಲ. ರಾತ್ರಿ ಮಟ್ಟಿಗೆ ಅಷ್ಟು ಮಾಹಿತಿ ಇಲ್ಲ, ಅಂತೂ ಹಗಲಲ್ಲಿ ವಿಶೇಷವಾಗಿ ಕಚ್ಚು ಸೊಳ್ಳೆ. ಯಾಕೆ, ಏನು ಅದರ ಜೀವನ ಕ್ರಮವೇ ಹಾಗೆ. ಹಗಲಲ್ಲಿ ಮಾತ್ರ ಅದು ಕಾರ್ಯಾಚರಣೆಗೆ ಇಳಿತದೆ ಅನ್ನುವಂಥದ್ದು. ಸೊ ಹಗಲಲ್ಲಿ ಕೂಡ ನಾವು ಜಾಗೃತರಾಗಿರ್ಬೇಕಾಗ್ತದೆ. ಸ್ವಯಂ ರಕ್ಷಣೆ ಅಂತ ಹೇಳ್ತೇವೆ, ಅದು ಹಗಲಲ್ಲಿ ಮಾಡಿಕೊಳ್ಬೇಕಾಗ್ತದೆ. ಅಂದ್ರೆ ಮನೆಯಲ್ಲಿ ಆಗಿದ್ರೆ ಹೆಚ್ಚು ಬೆಳಕಿನ ವ್ಯವಸ್ಥೆ ಇರಬೇಕಾದ ಖಂಡಿತ ಬೆಳಕು ಬೇಕು. ಮತ್ತೆ ಆದಷ್ಟು ಸೊಳ್ಳೆಗಳನ್ನು ನಿವಾರಿಸುವಂತ ಕ್ರಮಗಳು, ಸೊಳ್ಳೆ ಉತ್ಪತ್ತಿ ಎಲ್ಲಿ ಆಗ್ತದೆ ಅದನ್ನು ಗುರುತಿಸಿ ನಾಶ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿ. ಸೊಳ್ಳೆಗಳಿಂದ ಹರಡುವ ಸಾಂಕ್ರಾಮಿಕ ರೋಗಗಳ ತಡೆಗಟ್ಟಬೇಕಿದ್ರೆ ಮೊದಲ ಹೆಜ್ಜೆ ಸೊಳ್ಳೆ ಉತ್ಪತ್ತಿ ಸ್ಥಳಗಳನ್ನು ಗುರುತಿಸಿ ನಾಶ ಮಾಡೋದು. ಮತ್ತೆ ಎರಡನೇದು ಸ್ವಯಂ ರಕ್ಷಣೆ, ಮೂರನೇದು ರಾಸಾಯನಿಕಗಳ ಬಳಕೆ, ನಾಲ್ಕನೇದು ಜೈವಿಕ ವಿಧಾನ ಅಂತ ಹೇಳ್ತೇವೆ ನಾವು. ಹಾಗಾಗಿ ಈ ಕೆಲಸ ಪ್ರತಿ ಮನೆಯವರು ಮಾಡಿದಾಗ ಮಾತ್ರ ಸಾಧ್ಯ. ಯಾವುದೋ ಒಂದು ಇಲಾಖೆ ಅಥವಾ ಗ್ರಾಮ ಪಂಚಾಯತಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆ ಪರಿಸರ ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ಶುಚಿತ್ವ ಅಭಿಯಾನದಲ್ಲಿ ಇದನ್ನು ಅನಿವಾರ್ಯತೆ ಇದೆ. ಕಸಗಳನ್ನು ಹೆಕ್ಕಿಕೊಳ್ಳುವುದು ಮಾತ್ರ ಅಲ್ಲ, ಎಲ್ಲೆಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಅಂತಹ ಜಾಗಗಳನ್ನ ಕೂಡ ಗುರುತಿಸಿ ಶುಚಿತ್ವ ಅಭಿಯಾನದ ಒಂದು ಇದರಲ್ಲಿ ಅದನ್ನು ಮಾಡಬೇಕು ಬಂದಿದ್ದೇವೆ ಅಂತ. ಸರ್, ಈಗ ಬಹಳ ಮುಖ್ಯವಾಗಿ ಕೆಸರು ನೀರಿನಲ್ಲಿ ಕಂಡ ಕೂಡಲೇ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ. ನಮಗೆ ಬಹಳಷ್ಟು ಸಂದರ್ಭಗಳಲ್ಲಿ ಫೋನಿನ ಬಂದಾಗ ನಮ್ಮಲ್ಲಿ ಕೆಸರು ನೀರು ನಿಲ್ತಾ ಇದೆ, ಅಲ್ಲಿ ತ್ಯಾಜ್ಯ ನೀರು ಇದೆ, ಇಲ್ಲಿ ಸೊಳ್ಳೆ ಉತ್ಪತ್ತಿ ನಮಗೆ ರೋಗವನ್ನು ತರ್ತದೆ ಅಂತ. ಆದ್ರೆ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ನೋಡುವಾಗ ಎಲ್ಲವೂ ಕೂಡ ಎಲ್ಲಿ ಶುದ್ಧವಾದಂತ ನೀರು ಸಿಗ್ತದೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಅಂತ. ಇದು ಏನು ಅಂತ ಇಲ್ಲಿ ಸಾಧಾರಣವಾಗಿ ಮಂಗಳೂರಿನಲ್ಲೂ ನಾವು ಬಹಳಷ್ಟು ಕಡೆ ಭೇಟಿ ಹೋದ ಸಮಯದಲ್ಲಿ ಈಗ ನಾವೇನ್ ಮಾತಾಡ್ತಾ ಇದ್ವಿ, ಮನೆ ಸುತ್ತ ಏನ್ ಸೊಳ್ಳೆ ರಕ್ಷಣೆ ನೀವು ಸರಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು, ಶುಚಿತ್ವ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಮೊದಲು ನಮ್ಮ ತೋಡು ನೋಡಿ, ಅಲ್ಲಿ ಎಷ್ಟು ನೀರು ನಿಂತಿದೆ, ಆ ಸಮಸ್ಯೆನ ಫಸ್ಟ್ ಸರಿ ಮಾಡಿ ಮತ್ತೆ ಈ ರೀತಿ ಮಾತಾಡಿ ಅಂತಕ್ಕಂಥದ್ದು ನಾವು ಬಹಳ ಅನುಭವಿಸಿದ್ದೇವೆ. ಆದ್ರೆ ಆ ತೋಡಿನಲ್ಲಿ ಬೆಳೆಯುವಂತ ಸೊಳ್ಳೆ ಅನಾಫಿಲಿಸ್ ಆಗ್ಲಿ ಇಡೀಸ್ ಆಗ್ಲಿ ಇಲ್ಲ. ಅಲ್ಲಿ ಕ್ಯೂಲಿಸ್ ಅಂತಕ್ಕಂಥದ್ದು ಸೊಳ್ಳೆ ಬೆಳವಣಿಗೆ ಆಗ್ತದೆ, ಅದ್ರ ಸಮಸ್ಯೆ ಇದೆ. ಆದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾಕ್ಕೆ ಸಂಬಂಧ ಪಡೋದಿಲ್ಲ. ಫೈಲೇರಿಯಸ್ ಅಥವಾ ಆನೆಕಾಳು ರೋಗ ಅಂತ ಏನ್ ಹೇಳ್ತೇವೆ, ಅದಕ್ಕೆ ಅವಶ್ಯಕತೆ ಇರುವ ಒಂದು ಹರಡ್ಲಿಕ್ಕೆ ಅವಶ್ಯಕತೆ ಇರುವ ಕ್ಯುಲೆಕ್ಸ್ ಅನ್ನುವಂಥ ಸೊಳ್ಳೆ ಅಲ್ಲಿ ಹೆಚ್ಚು ಬೆಳವಣಿಗೆ ಆಗ್ತದೆ. ಸೊ ಅದು ಇರ್ಬೇಕು ಅಂತ ನಾವು ಹೇಳಿಲ್ಲ. ತ್ಯಾಜ್ಯ ಯಾವಾಗ್ಲೂ ಒಂದಲ್ಲ ಇನ್ನೊಂದು ಕಾಯಿಲೆ ಕೂಡ ಬರ್ತದೆ. ಸೊ ತ್ಯಾಜ್ಯದ ಬಗ್ಗೆ ನಾವು ಖಂಡಿತ ತ್ಯಾಜ್ಯ ನೀರಿನ ಲೆಪ್ಟೋಸ್ಪೈರೋಸಿಸ್ ಇರ್ಬೋದು, ವಾಂತಿ ಭೇದಿ ಇರ್ಬೋದು, ಅಂತ ಸಮಸ್ಯೆಗಳು ಬಹಳಷ್ಟು ಅದರಿಂದ ಇದೆ. ಅದ್ರಲ್ಲಿ ಡೆಂಗ್ಯೂ ಮತ್ತೆ ಮಲೇರಿಯಾ ಚರ್ಚೆ ಬಂದಾಗ ಈ ಒಂದು ತ್ಯಾಜ್ಯ ನೀರಿಗೆ ನಾವು ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಹಾಗಿದ್ರೆ ಎಲ್ಲಿ ಅಂದ್ರೆ ಈ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಶುದ್ಧ ನೀರು ಅಂದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಅಂದ್ರೆ ಕಾಡಿನಲ್ಲಿ ಬಹಳ ಶುದ್ಧವಾದಂತ ಒಂದು ವಾತಾವರಣ ಇರ್ತದೆ, ಎಲ್ಲಿ ಕಾಡು ಇರ್ತದೋ ತೋಟ ಇರ್ತದೋ ಇಲ್ಲಿ ಶುದ್ಧವಾದಂತ ಒಂದು ವಾತಾವರಣ ಇರ್ತದೆ, ಅಲ್ಲಿ ಆರೋಗ್ಯ ಇರ್ತದೆ ಅಂತ ಅನ್ನುವಂತ ಆ ಒಂದು ಸಂದರ್ಭ ಇದರಲ್ಲೇ ನಾವು ಇವತ್ತು ರೋಗಗಳನ್ನು ತರ್ತಾ ಇದೆ ಅಂತ ನೋಡ್ತಾ ಇದ್ದೇವೆ. ಈಗ ಸೊಳ್ಳೆ ಅಂದ್ರೆ ಆರೋಗ್ಯಕ್ಕೂ ಸೊಳ್ಳೆಗೂ ನಾವು ಕಂಪೇರ್ ಮಾಡೋದು ಬೇಡ ಅಂತ ಹೇಳಿ ನನ್ನ ಮನಸ್ಸು. ಅದು ಒಂದು ಜೀವ, ಅದು ತನ್ನ ಪಾಡಿಗೆ ತನ್ನ ಪೀಳಿಗೆಯನ್ನು ಮುಂದುವರಿಸ್ತಾ ಇದೆ, ನಾವು ನಮ್ಮ ಪಾಡಿಗೆ ಇದ್ದೇವೆ. ಆದ್ರೆ ಮಧ್ಯೆ ವೈರಸ್ ಏನಿದೆ ಅದು ನಮ್ಗೆ ಕಾಯಿಲೆ ಕೊಡ್ತಾ ಇದೆ. ನಾವು ಸೊಳ್ಳೆನ ದ್ವೇಷ ಮಾಡೋದಕ್ಕಿಂತ ಈ ವೈರಸ್ನ ಹೇಗೆ, ವೈರಸ್ ಅಥವಾ ಏನು ಕ್ರಿಮಿ ನಮಗೆ ಬರ್ತಾ ಇದೆ ಅದನ್ನು ನಿವಾರಿಸೋದು ಹೇಗೆ ಅಂತ ಹೇಳಿ ನಾವು ಜಾಸ್ತಿ ಯೋಚನೆ ಮಾಡಬೇಕು. ಸೊಳ್ಳೆಗಳನ್ನ 100ಕ್ಕೆ 100 ನಾಶ ಮಾಡೋದು ನಮ್ಮ ಕೈಲಿಲ್ಲ, ಅದು ಖಂಡಿತ ಆಗ್ಲಿಕ್ಕೂ ಕೂಡ ಇಲ್ಲ. ಈ ಸೊಳ್ಳೆಗಳು ನಮ್ಮ ಮನೆ ಸುತ್ತನಾದ್ರೂ ನಾವು ಸರಿ ಇಟ್ಕೊಳ್ಬೇಕು. ಇಡೀ ತೋಟದಲ್ಲಿ ಅಥವಾ ಕಾಡುಗಳಲ್ಲಿ ಮಾಡ್ಲಿಕ್ಕೆ ಖಂಡಿತ ಕಾರ್ಯಾಚರಣೆ ಮಾಡ್ಲಿಕ್ಕೆ ಖಂಡಿತ ಯಾರಿಂದಲೂ ಆಗ್ಲಿಕ್ಕಿಲ್ಲ. ಆದ್ರೆ ನಮ್ಮ ಮನೆ ಸುತ್ತನಾದ್ರೂ ನಾವು ಸರಿಯಾಗಿ ಇಟ್ಕೊಳ್ಬೇಕು ಅಂತಕ್ಕಂಥ. ಇಲ್ಲಿ ಒಂದು ನನಗೆ ಗೊತ್ತಾಗ್ಬೇಕು ಡಾಕ್ಟರ್, ಈಗ ಡೆಂಗ್ಯೂಗೆ ಸಂಬಂಧಪಟ್ಟ ಹಾಗೆ ಅದು ಎಲ್ಲೋ ಒಬ್ಬನಿಂದ ಒಬ್ಬನಿಗೆ ಹರಡಿಸುವುದಿಲ್ಲ, ಅದ್ರಲ್ಲಿ ಆಲ್ರೆಡಿ ಒಂದು ಡೆಂಗ್ಯೂನ ಒಂದು ವೈರಸ್ ಇರ್ತದೆ ಅಂತ ಅನ್ನುವಂಥದ್ದು. ಹೌದು, ಒಮ್ಮೆ ಅದು ಪಡೆದುಕೊಂಡ್ರೆ ಆ ವೈರಸ್ ಅದರಲ್ಲಿ ಇರ್ತದೆ. ಹಾಗಿದ್ರೆ ಆ ವೈರಸ್ಸುಗಳನ್ನ
ಅದು ಎಲ್ಲೋ ಒಂದು ರೀತಿ ಕ್ಷೀಣಿಸ್ಲಿಕ್ಕೆ ಸಾಧ್ಯ ಇರುತ್ತೆ. ಕಳೆದ ವರ್ಷ ಬಂದಂತ ಡೆಂಗ್ಯೂ ಈ ವರ್ಷ ಬಂತು, ಆದ್ರೆ ಈ ವರ್ಷ ಕ್ಷೀಣ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ, ಮತ್ತೆ ಮುಂದಿನ ವರ್ಷಕ್ಕೆ ಕಡಿಮೆ ಆಗುವುದು ಅಂತ ಹೇಳಿ? ಅಲ್ಲ, ಅದು ಈಗ ಡೆಂಗ್ಯೂನಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ 4 ವಿಧ ಇದೆ. ಡೆಂಗ್ಯೂ 1, ಡೆಂಗ್ಯೂ 2, ಡೆಂಗ್ಯೂ 3, ಡೆಂಗ್ಯೂ 4 ಅಂತ ಹೇಳಿ. ಈ ವರ್ಷ ನನಗೆ ಒಂದು ರೀತಿಯಾದ ಡೆಂಗ್ಯೂ ಬಂದ್ರೆ, ಡೆಂಗ್ಯೂ 2 ಬಗ್ಗೆ ಅಂತ ಹೇಳಿದ್ರೆ, ಅದು ಮುಂದಿನ ಸಾರಿ ಅದೇ ಬಂದ್ರೆ ನನಗೆ ಖಂಡಿತ ಡೆಂಗ್ಯೂ ಬರುವುದಿಲ್ಲ. ಅದು ಬಿಟ್ಟು ಬೇರೆದು ಬಂದ್ರೆ ಸೆನ್ಸಿಟೈಸೇಷನ್ ಅಂತ ಹೇಳ್ತೇವೆ. ಮೊದಲಿಗೆ ಈಗಾಗಲೇ ಡೆಂಗ್ಯೂ ಇರೋದ್ರಿಂದ ನಮ್ಮಲ್ಲಿ ರಿಯಾಕ್ಷನ್ ಹೆಚ್ಚಾಗಿ ಅದ್ರ ಬಗ್ಗೆ ಕಾಯಿಲೆ ಸ್ವಲ್ಪ ವೈಪರೀತ್ಯಕ್ಕೆ ಹೋಗೋ ಒಂದು ಸಂಭವ ಹೆಚ್ಚು. ನಾವೆಲ್ಲಿ ಜಾಸ್ತಿ ಇಲ್ಲಿ ವೈಪರೀತ್ಯಕ್ಕೆ ಹೋಗ್ತಾ ಇರೋದು ನೋಡ್ತಾ ಇದೀವಿ, ಕಾಂಪ್ಲಿಕೇಶನ್ಸ್ ಏನ್ ನೋಡ್ತಾ ಇದೀವಲ್ಲ, ಅದೆಲ್ಲ ಹಿಂದೆ ಅವರಿಗೆ ಡೆಂಗ್ಯೂ ಬಂದಿರ್ಬೋದು ಅಂತ ಹೇಳಿ ಒಂದು. ಎರಡನೇದು, ಯಾವಾಗ್ಲೂ ಹೆಚ್ಚಾಗೋದು ಮೊದಲೇ ಡೆಂಗ್ಯೂಗೆ ಎಕ್ಸ್ಪೋಸ್ ಆದವಾಗ. ಈಗ ಹೇಳಿದ್ರಿ ಬೇರೆ ವಿಧ ಬೇರೆದು ನಮ್ಮಲ್ಲಿ ಇನ್ನೊಂದು ಸಮಯದಲ್ಲಿ ನಮಗೆ ಇನ್ಫೆಕ್ಷನ್ ಆದವಾಗ ಅದರಿಂದ ಕೂಡ ನಮಗೆ ಹೆಚ್ಚು ವೈಪರೀತ್ಯ ಹೆಚ್ಚಾಗುವ ಸಂಭವ ಇದೆ. ಎಸ್ ಡಾಕ್ಟರ್, ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕಾಗಿದೆ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇವೆ. ವಿರಾಮದ ನಂತರ ಮತ್ತೆ ಈ ಕರೆಂಟ್ ಅಫೇರ್ಸ್ನ ಈ ಸ್ಪೆಷಲ್ ಕಾರ್ಯಕ್ರಮ ಮುಂದುವರ್ತದೆ.